ಉಡುಪಿ ನಗರದ ಪ್ರಮುಖ ರಸ್ತೆ ತೆಂಕುಪೇಟೆ ವಾರ್ಡ್ ರಾಜಾಜಿ ಮಾರ್ಗ ಮಧ್ಯದಲ್ಲಿ ಕೃತಕ ಮರಣ ಗುಂಡಿ ಉಂಟಾಗಿದೆ. ಇದು ರಸ್ತೆಯನ್ನು ಕೊರೆದುಕೊಂಡು ಹೋಗುವಂತಹ ಕೇಬಲ್ ಗುಂಡಿಯಾಗಿದೆ. ರಸ್ತೆ ಪ್ರಮುಖವಾದ ರಸ್ತೆ, ಶಾಲೆಯ ಸಣ್ಣ ಮಕ್ಕಳು ಹೋಗುವ ರಸ್ತೆ, ಅಷ್ಟಮಠಕ್ಕೆ ಹೋಗುವ ರಸ್ತೆ ಅಲ್ಲದೆ ರಾತ್ರಿ ಬಹಳಷ್ಟು ಭಕ್ತರ ದಂಡು ಬರ್ತದೆ. ಈ ಹಿಂದೆ ಬಹಳಷ್ಟು ಜನರು ಬಿದ್ದ ಘಟನೆ ನಡೆದಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಪರಿಶೀಲನೆ ಮಾಡಿ ಸಾರ್ವಜನಿಕರ ರಕ್ಷಣೆ ಹಾಗೂ ಜನರ ಕಾಲುಮುರಿತಗೊಳ್ಳುವುದನ್ನು ನಿಲ್ಲಿಸಬೇಕು ಎಂದು ಸಮಾಜ ಸೇವಕ ನಿತ್ಯಾನಂದ್ ಒಳಕಾಡು ಆಗ್ರಹಿಸಿದ್ದಾರೆ.